ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಎರಡನೇ ಅಲೆಯ ರುದ್ರ ತಾಂಡವ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿದೆ. ದಿನ ಕಳೆದಂತೆ ಸೋಂಕಿತರ ಸಂಖ್ಯೆ 1000 ಗಡಿ ದಾಟ್ತಿದೆ. ಸರ್ಕಾರ ಮತ್ತೆ ಟಫ್ ರೂಲ್ಸ್ನತ್ತ ಚಿಂತಿಸುತ್ತಿದೆ. ಆದರೆ ಪ್ರವಾಸಿಗರು ಮಾತ್ರ ವಿ ಡೋಂಟ್ ಕೇರ್ ಅಬೌಟ್ ಕೊರೋನಾ ಅಂತ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಇದು ಕಾಫಿನಾಡ ಮುಳ್ಳಯ್ಯನಗಿರಿಯಲ್ಲಿನ ಕತೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಸರ್, ಮತ್ತೆ ಲಾಕ್ಡೌನ್ ಕರ್ಫ್ಯೂ ಬೇಕಾ ಅಂತಂದ್ರೆ ಅಯ್ಯೋ ದೇವ್ರೆ ಬೇಡಪ್ಪ ಬೇಡ, ಈಗ ಅನುಭವಿಸಿರೋದೇ ಸಾಕು ಅಂತ ಅನ್ನೋರೇ ಹೆಚ್ಚು. ಯಾರನ್ನ ಕೇಳಿದ್ರು ಲಾಕ್ಡೌನ್ ಬೇಡ ಅನ್ನೋರೇ ಜಾಸ್ತಿ. ಆದ್ರೆ ಎರಡನೇ ಅಲೆಯ ಕೊರೋನಾ ನಿಯಂತ್ರಣಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡಿ ಮಾಸ್ಕ್ ಹಾಕೋಕೆ ಯಾರೂ ರೆಡಿ ಇಲ್ಲ. ಹಾಗೆ ವೀಕೆಂಡ್ ನಲ್ಲಿ ಮುಳ್ಳಯ್ಯನಗಿರಿಗೆ ಸಾಕಷ್ಟು ಪ್ರವಾಸಿಗರು ಆಗಮಿಸಿದ್ರು. ಆದ್ರೆ ಬಂದಂತಹ ಪ್ರವಾಸಿಗರಲ್ಲಿ ಬಹುತೇಕರು ಮಾಸ್ಕ್ ಹಾಕದವರೇ ಹೆಚ್ಚು. ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಸಬೂಬು ನೀಡ್ತಾರೆ. ಈಗಾಗಲೇ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ 1000 ಗಟ್ಟಲೆ ಏರುತ್ತಿದೆ. ಆದ್ರೆ ಜನ ಮಾತ್ರ ಲಾಕ್ಡೌನ್ ಬಿಟ್ಟು ಯಾವುದಕ್ಕೂ ಹೆದರುತ್ತಿಲ್ಲ. ಈ ಮಧ್ಯೆ ಪ್ರವಾಸಿಗರ ವರ್ತನೆಗೆ ಮತ್ತೋರ್ವ ಪ್ರವಾಸಿಗರೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಜಾಗದಲ್ಲಿ ಮಾಸ್ಕ್ ಹಾಕದೆ ಬೇಕಾಬಿಟ್ಟಿ ಓಡಾಡಿದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಕೊರೋನಾ ಹರಡಬಹುದು. ಆಗ ನಾವು ಲಾಕ್ಡೌನ್ ಬೇಡ ಅಂದ್ರೂ ಸರ್ಕಾರಕ್ಕೆ ಬೇರೆ ದಾರಿ ಉಳಿದಿರುವುದಿಲ್ಲ. ಹಾಗಾಗಿ ಪ್ರವಾಸಿಗರು ಮುಖಕ್ಕೆ ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಲಾಕ್ಡೌನ್ ಅಗತ್ಯ ಇಲ್ಲ ಅನ್ನುವುದು ಪ್ರವಾಸಿಗರ ಮಾತು. ಪ್ರವಾಸಿಗರ ಈ ಬೇಜವಾಬ್ದಾರಿಗೆ ಸರ್ಕಾರದ ನಿರ್ಲಕ್ಷ್ಯವು ಕಾರಣವಾಗಿದೆ. ಜಿಲ್ಲಾಡಳಿತ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಮುಳ್ಳಯ್ಯನಗಿರಿಗೆ ಪೊಲೀಸರು ಅಥವಾ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಕಡೆ ಪಕ್ಷ ಜಾಗೃತಿ ಮೂಡಿಸೋಕಾದ್ರೂ ಸಿಬ್ಬಂದಿಗಳಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ಸೆಲ್ಫಿಗೆ ಸಮಸ್ಯೆ, ಫೋಟೋಗೆ ಕಷ್ಟ ಅಂತ ಕಾರಣ ಹೇಳಿ ಜನ ಬೇಕಾಬಿಟ್ಟಿ ಓಡಾಡ್ತಾರೆ. ಇಲ್ಲಿ ಯಾರೂ ಇಲ್ಲದೆ ಇರೋದು ಈ ಪರಿಸ್ಥಿತಿಗೆ ಮೂಲ ಕಾರಣ. ಜನ ಲಾಕ್ಡೌನ್ ಬೇಡ ಅಂತಾರೆ, ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಯಾರೂ ತಯಾರಿಲ್ಲ. ಪ್ರವಾಸಿ ತಾಣ ಸೇರಿದಂತೆ ಎಲ್ಲಾ ಕಡೆ ಜನ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿದ್ರೆ 60% 70% ಕೊರೋನಾವನ್ನ ತಡೆಯಬಹುದು ಅನ್ನೋದು ಪ್ರವಾಸಿಗರ ಮಾತು. ಅದು ಸತ್ಯ ಕೂಡ. ಆದ್ರೆ ಎಲ್ಲಾ ಪ್ರವಾಸಿಗರಿಗೂ ಇದೇ ಮನಸ್ಥಿತಿ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಮುಳ್ಳಯ್ಯನಗಿರಿಯಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸರನ್ನ ನೇಮಿಸಿದ್ರೆ ಭಯದಿಂದಾದ್ರೂ ಜನ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಧರಿಸುವಂತಾಗುತ್ತೆ. ಜನ ಹೀಗೆ ಬೇಜವಾಬ್ದಾರಿ ತೋರಿದ್ರೆ ಸರ್ಕಾರಕ್ಕೆ ಲಾಕ್ಡೌನ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತಾರೆ ಪ್ರವಾಸಿಗರು. ಬರೋ ಜನನು ಕೂಡ ಸ್ವಲ್ಪ ಜನ ಬಂದ್ರೂ ಕೂಡ ಅವರು ಮಾಸ್ಕ್ ಎಲ್ಲ ಮೇಂಟೈನ್ ಮಾಡ್ತಾ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ಆಗಲಿ ಇಲ್ಲ ಇದು ಜಿಲ್ಲಾ ಆಡಳಿತ ಆಗಲಿ ಯಾವುದೇ ಥರದ ಒಂದು ಎಚ್ಚರಿಕೆ ವಹಿಸ್ತಾ ಇಲ್ಲ. ಜನಗಳಿಗೆ ಅದ್ರ ಬಗ್ಗೆ ಅರಿವು, ಅದರ ಅಧಿಕಾರಿಗಳನ್ನ ಇಲ್ಲಿ ನಿಲ್ಲಿಸಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಹೋದರೆ ಮೇ ಬಿ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಲಾಕ್ಡೌನ್ ಸ್ಟಾಪ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೆ ಅಗೇನ್ ಇನ್ನೊಂದ್ಸಲ ಲಾಕ್ಡೌನ್ ಆಯಿತು ಅಂತ ಹೇಳಿದರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಒಂದು ಜಿಲ್ಲೆ ಏಳಿಗೆ ಆಗ್ತಿದೆ ಅಂತ ಹೇಳಿದರೆ ಟೂರಿಸಮ್, ಹೋಟೆಲ್ಸ್ ಈ ಥರದ್ದೆಲ್ಲ ಡೆವಲಪ್ ಆದ್ರೇ ಒಂದು ಜಿಲ್ಲೆಗೂ ಕೂಡ ಒಳ್ಳೆಯದು. ಎಲ್ಲರಿಗೂ ಕೆಲಸನೂ ಸಿಗ್ತಾ ಇರುತ್ತೆ, ಜಾಬು ಇರುತ್ತೆ. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ಯಾರಿಗೂ ಜಾಬು ಇರಲ್ಲ, ಒಂದು ಉದ್ಯಮ ಕೂಡ ನಡೆಯುತ್ತಾ ಹೋಗಲ್ಲ. ಅವಾಗ ಎಲ್ಲರೂ ಮನೆಯಲ್ಲಿ ಮತ್ತೆ ಕೂರಬೇಕಾಗುತ್ತೆ ಸೆಕೆಂಡ್ ಸ್ಟೇಜ್ ಬಂದು. ದಯವಿಟ್ಟು ನಾನು ಪಬ್ಲಿಕ್ಗೆ ಹೇಳ್ತಾ ಇರೋದು ಏನು ಅಂತ ಹೇಳಿದರೆ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕನ್ನು ವೇರ್ ಮಾಡಿಕೊಂಡು ನೀವಾಗಿ ನಿಮ್ಮದು ಒಟ್ಟಾರೆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ, ಪರೀಕ್ಷೆ ಸೇರಿದಂತೆ ವಿವಿಧ ಕಾರಣಗಳಿಂದ ಕಾಫಿನಾಡಿನ ಸೌಂದರ್ಯ ಸವಿಯೋಕೆ ಬರ್ತಿರೋರ ಸಂಖ್ಯೆ ತುಸು ಕಡಿಮೆಯೇ. ಆದ್ರೆ ಬರ್ತಿರೋ ಪ್ರವಾಸಿಗರು ಕೂಡ ತಮ್ಮ ಆರೋಗ್ಯದ ಜೊತೆ ಇತರರ ಆರೋಗ್ಯವನ್ನು ಯೋಚಿಸದೆ ಯಾರು ಮಾಸ್ಕ್ ಹಾಕ್ತಿಲ್ಲ. ಇದು ಪ್ರವಾಸಿಗರಲ್ಲೇ ಬೇಸರ ಮೂಡಿಸಿದೆ. ದಿನ ಕಳೆದಂತೆ ಸೆಕೆಂಡ್ ವೇವ್ ಕೊರೋನಾ ಕೇಕೆ ಹಾಕ್ತಿದೆ. ಪ್ರವಾಸಿಗರು ಲೇಸಿ ಮಾಡ್ತಿದ್ದಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿ ತಾಣದಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಬಹಳಷ್ಟಿದೆ.
ಇಲ್ಲವಾದ್ರೆ ಆ ಪರಿಸ್ಥಿತಿ ಕೈ ಮೀರೋದು ಮಾತ್ರ ಗ್ಯಾರಂಟಿ. ಪ್ರವೀಣ್, ಸ್ಪಂದನ ಟಿವಿ, ಚಿಕ್ಕಮಗಳೂರು.